ನಾರಾಯಣ ಗುರುಗಳ ತತ್ವ ಆದರ್ಶಗಳು ಕೇವಲ ಅವರ ಹುಟ್ಟುಹಬ್ಬದ ಒಂದು ದಿನ ಮಾತ್ರ ಮೀಸಲಾಗದೆ ದಿನನಿತ್ಯವೂ ತಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡಲ್ಲಿ ಅವರ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬ ಧ್ಯೇಯ ವಾಕ್ಯ ಸಾರ್ಥಕ ಕಾಣಲಿದೆ ಎಂಬುದಾಗಿ ಉಡುಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರೆ ಹೇಳಿದ್ದಾರೆ. ಅವರು ಹೆಜ್ಜಮಾಡಿ ಬಿಲ್ಲವರ ಸಂಘದಲ್ಲಿ ನಡೆದ ನಾರಾಯಣ ಗುರುಗಳ 164ನೇ ಹುಟ್ಟುಹಬ್ಬ ಸಂದರ್ಭ ವಿವಿಧ ಧರ್ಮ ಜಾತಿಗಳ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವ ಮೂಲಕ ಇತರೆ ವಿದ್ಯಾರ್ಥಿಗಳು ಇದರಿಂದ ಉತ್ತೇಜನಗೊಂಡು ತಾವು ಕೂಡ ಮುಂದಿನ ದಿನದಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಇಂತಹ ವೇದಿಕೆ ಏರಲು ಯತ್ನಿಸಬಹುದಾಗಿದೆ. ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡುವ ಮೂಲಕ ಇತರೆ ಸಂಘ ಸಂಸ್ಥೆಗಳಿಗೆ ಮಾದರಿ ಸಂಘವಾಗಿ ಈ ಹೆಜ್ಜಮಾಡಿ ಬಿಲ್ಲವ ಸಂಘ ಬೆಳೆಯಲಿ ಎಂಬುದಾಗಿ ಹಾರೈಸಿದರು. ಕೇವಲ ಇಂಚಿನ ನಾರಾಯಣ ಗುರುತ ದಿನಾಚರಣೆಯಲ್ಲಿ ಮಾತ್ರ ನಮ್ಮ ತತ್ವ ಆದರ್ಶ ಪಾಲನೆ ಮಾಡಬರಲಿ. ನಮ್ಮ ದಿನನಿತ್ಯದ ದಿನಚರಿ ಆ ಒಂದು ತತ್ವ ಆದರ್ಶ ಪಾಲನೆ ಮಾಡ್ತಾನ ಸಮಾಜದ ಮಾತೆಲ್ಲ ಒಂದು ಎಡ್ಡೆ ರೀತಿಯಲ್ಲಿ ಬದುಕರೆ ಆತ್ಮ ಸಂಖ್ಯೆಯ ಪಾತ್ರೆಗಳು ನಮ್ಗೆ ನಾರಾಯಣ ಸ್ವಾಮಿಯಲ್ಲಿ ಹಾನಿ ತಂದು ಕೊಡ್ತೇವೆ. ಇನ್ನು ಅವೇ ನಾವು ಮಾತೆಲ್ಲ ಪರಿಪಾಲನೆ ಮಾಡಿಕೊಡುವಂತಿನ ಪಾತ್ರೆಯನ್ನು ಪನ್ನೊಂದು ಇನಿ ಈ ಎಡ್ಡೆ ಕಾರ್ಯಕ್ರಮದ ಜೊತೆಗೆ ನಮ್ಮ ಒಂದು ತೂಯ ಮಾತೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಮಾತ್ರ ಗುರುತಿಸೋಣ ಕಾರ್ಯಕ್ರಮ. ಇಂಚಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸೋಣ ಏನು ಪ್ರತಿಭೆ ಕಡಿಮೆ ಕೊಂಡು ಅಕಲಿಲ್ಲ ಇಂಗಿನ ಪ್ರತಿಭಾವಂತ ವಿದ್ಯಾರ್ಥಿ ಅವರು ಪಂಪಿನ ಚಿತ್ರನ ಆಸಕ್ತಿ ಬರ್ಪಿನ ಕೊಡುದ ಕಾರ್ಯಕ್ರಮ ಮಲ್ದರತೆ ಅವು ಭಾರಿ ಅಂಚಿನ ಕಾರ್ಯಕ್ರಮ ನಮ್ಮ ಏತು ಮಲ್ಪೋನ ಅಂಚಿನ ಪ್ರತಿಭಾವಂತ ವಿದ್ಯಾರ್ಥಿ ಮೂಡು ಬರ್ರೆ ಅವಕಾಶ ಅಂಚಿನ ಕೊಡುದ ಅವಕಾಶವನ್ನು ಪಡುವಿದ್ದು ಯಜಮಾಡಿ ಬಿಲ್ಲವ ಸಂಘದ ಒಂದು ನಿಮಗೆ ಕಾರ್ಯದ ಅಧ್ಯಕ್ಷರಂಚಿನ ಪದಾಧಿಕಾರಿಯಾಗಿ ಮಲ್ದ ಒಂದು ನಿರಂತರವಾದ ನಾಡಪಡಬಾರ್ಕಿನ ಪಾತ್ರೆಗಳು ಹನ್ನೊಂದು ಇನಿ ಯಜಮಾಡಿ ಬಿಲ್ಲವ ಸಂಘದ ಬಗ್ಗೆ ನಮ್ಮ ಎರಡು ಪಾತ್ರೆ ಮನೋಣೆ. ಇದೇ ಸಂದರ್ಭ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ವಿವಿಧ ಜಾತಿ ಧರ್ಮಗಳ 8 ಮಂದಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ವೇದಿಕೆಯಲ್ಲೇ ಸಂಘದ ಅಧ್ಯಕ್ಷ ಲೋಕೇಶ್ ಅಮೀನ್, ವಾಸುದೇವ್ ಆರ್ ಕೋಟ್ಯಾನ್, ವಿಠಲ್ ಪೂಜಾರಿ, ವಾಸು ಪೂಜಾರಿ, ಮನೀಶ್ ಸುವರ್ಣ, ರೇಣುಕಾ ಪುತ್ರನ್, ವಿಶಾಲಾಕ್ಷಿ ಪುತ್ರನ್, ಸುಧಾಕರ್ ಕರ್ಕೇರ ಉಪಸ್ಥಿತರಿದ್ದರು. ಸುರೇಶ್ ಮಾಳ್, ವಿ4 ನ್ಯೂಸ್ 24 7 ಪಡುಬಿದ್ರೆ.